ಮಂಗಳೂರು ನಗರ ಅಭಿವೃದ್ಧಿಯಾಗ್ತಾ ಇದೆ ಎನ್ನುವ ಮಾತುಗಳನ್ನ ನಾವು ಬಹಳಷ್ಟು ಸಮಯದಿಂದ ಕೇಳ್ತಾ ಬರ್ತಾ ಇದ್ದೇವೆ. ಆದರೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯುವಾಗ ಸಮರ್ಪಕವಾಗಿ ನಿಯಮಬದ್ಧವಾಗಿ ನಡಿಬೇಕು. ಇಲ್ಲದೇ ಇದ್ದಲ್ಲಿ ಯಾರದೋ ತಪ್ಪಿಗೆ ಇನ್ಯಾರೋ ಅಪಾಯವನ್ನ ಎದುರಿಸಬೇಕಾಗುತ್ತೆ. ಇದಕ್ಕೆ ರೀಸೆಂಟ್ ಎಕ್ಸಾಂಪಲ್ ಅಂದ್ರೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಹಾಕಿರುವ ಸ್ಪೀಡ್ ಬ್ರೇಕರ್ಗಳು. ಅದು ಹೇಗೆ ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ಮಂಗಳೂರಿನ ರಸ್ತೆಗಳಲ್ಲಿ ಅಲ್ಲಲ್ಲಿ ಕಾದಿದೆ ಅಪಾಯ. ಹುತ್ತನೆ ಪ್ರತ್ಯಕ್ಷವಾಗುತ್ತವೆ ಬಣ್ಣ ಬಳಿಯದ ಸ್ಪೀಡ್ ಬ್ರೇಕರ್ಗಳು. ವಾಹನ ಚಾಲನೆಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಅಪಾಯ ಫಿಕ್ಸ್. ಎಸ್, ಅಭಿವೃದ್ಧಿಯ ನಾಕಲೋಟದಲ್ಲಿರುವ ಮಂಗಳೂರು ನಗರದ ಊಟಕ್ಕೆ ನಿಜಕ್ಕೂ ಅಪಾಯದ ಬ್ರೇಕ್ ಅನ್ನ ಹಾಕ್ತಾ ಇರೋದು ಈ ಸ್ಪೀಡ್ ಬ್ರೇಕರ್ಸ್ ಅಥವಾ ಹಂಪ್ಸ್ಗಳು. ಮಂಗಳೂರು ನಗರದ ಹಲವು ಕಡೆಗಳಲ್ಲಿ ಈ ರೀತಿಯ ಅಪಾಯಕಾರಿ ಹಂಪ್ಸ್ಗಳು ಪ್ರತ್ಯಕ್ಷವಾಗಿವೆ. ಯಾವುದೇ ರೀತಿಯಲ್ಲಿ ಬಣ್ಣಗಳನ್ನ ಬಳಿಯದೆ ಹಾಗೆಯೇ ಸ್ಪೀಡ್ ಬ್ರೇಕರ್ಗಳನ್ನ ಬಿಡಲಾಗಿದೆ. ಇದು ಇವುಗಳನ್ನ ಸಮೀಪಿಸುವವರೆಗೂ ವಾಹನ ಸವಾರರ ಗಮನಕ್ಕೆ ಬರ್ತಾ ಇಲ್ಲ. ಅದರಲ್ಲೂ ರಾತ್ರಿ ವೇಳೆಯಲ್ಲಿ ಇವುಗಳು ಗೋಚರಕ್ಕೆ ಬಾರದೆ ಅನೇಕ ವಾಹನ ಸವಾರರು, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಅಪಾಯಕ್ಕೆ ತುತ್ತಾಗಿದ್ದಾರೆ. ಮಂಗಳೂರು ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ. ಮಾತ್ರವಲ್ಲ, ವಾಹನಗಳ ವೇಗವೂ ಮಿತಿ ಮೀರಿದೆ. ಅತಿ ವೇಗದಿಂದ ಸಂಚರಿಸುವ ವಾಹನಗಳ ಭರಾಟೆಗೆ ಸಿಲುಕಿ ಹಲವಾರು ಮಂದಿ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ನಗರದ ಹಲವೆಡೆ ವೇಗ ನಿಯಂತ್ರಕಗಳನ್ನ ಅಳವಡಿಸಲಾಗಿದೆ. ಈ ಹಿಂದೆ ಫೈಬರ್ ಸ್ಪೀಡ್ ಬ್ರೇಕರ್ಗಳನ್ನ ಅಳವಡಿಸಲಾಗಿತ್ತು. ಆದರೆ ಇವುಗಳ ಬಾಳ್ವಿಕೆ ಕೇವಲ 1-2 ವಾರಗಳಷ್ಟೇ. ಹಾಕಿದ 3-4 ದಿನಗಳಲ್ಲೇ ಒಂದೊಂದು ಭಾಗ ಘನವಾಹನಗಳ ಭಾರಕ್ಕೆ ಕಿತ್ತು ಹೋಗ್ತಾ ಇತ್ತು. ಈ ಮೂಲಕ ಇದಕ್ಕೆ ವಿನಿಯೋಗಿಸಿದ ಸಾರ್ವಜನಿಕರ ಹಣ ವ್ಯರ್ಥವಾಗ್ತಾ ಇತ್ತು. ಅದಕ್ಕೆ ಇದೀಗ ಮತ್ತೆ ಹಳೆ ಪದ್ಧತಿಯಂತೆ ಡಾಮರಿನ ಮೂಲಕವೇ ಹಂಪ್ಸ್ಗಳನ್ನ ಮಾಡಲಾಗಿದೆ. ಆದರೆ ಇವುಗಳು ಗೋಚರಿಸುವಂತಾಗಲು ಬಿಳಿ ಬಣ್ಣವನ್ನ ಬಳಿಯದೇ ಇರುವುದು ಈ ಎಲ್ಲಾ ಅಧ್ವಾನಕ್ಕೆ ಕಾರಣವಾಗ್ತಾ ಇದೆ. ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಆಗ್ತಿರುವಂತಹ ಬೆನ್ನಲ್ಲೇ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಲವೆಡೆ ಈ ಮಂಗಳೂರು ಸ್ಮಾರ್ಟ್ ಸಿಟಿಯ ವಿಚಾರದಲ್ಲಿ ನಡೀತಿರುವಂತಹ ಹಲವೆಡೆ ಕಾಮಗಾರಿಗಳು ನಡೀತಾ ಇದೆ. ಈ ಕಾಮಗಾರಿಯ ಒಂದು ಪೂರಕವಾಗಿ ಮಂಗಳೂರು ನಗರದ ಹಲವೆಡೆ ಕೂಡ ಹಂಸ ಹಾಕುವಂಥ ಸ್ಪೀಡ್ ಬ್ರೇಕರ್ ಹಾಕುವಂಥ ಕಾರ್ಯ ಕೂಡ ಬಿರುಸಿನಿಂದ ನಡೀತಿರುವಂಥದ್ದು. ಈಗಾಗಲೇ ಹಲವೆಡೆ ಸ್ಪೀಡ್ ಬ್ರೇಕರ್ ಕೂಡ ಆಗಿರುವಂಥದ್ದು. ಸ್ಪೀಡ್ ಬ್ರೇಕರ್ ಏನೋ ಹಾಕಿದ್ದಾರೆ, ಆದರೆ ಆ ಕೆಲಸ ಕೂಡ ಇನ್ನೂ ಕೂಡ ಸಮರ್ಪಕವಾಗಿ ಆಗದಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಸ್ಪೀಡ್ ಬ್ರೇಕರ್ ಹಾಕ್ತಾರೆ, ಸ್ಪೀಡ್ ಬ್ರೇಕರ್ ಹಾಕಿದ್ದು ಒಂದು ಉತ್ತಮ ಕಾರ್ಯ ಅಂತ ಎಲ್ಲರೇ ಜನರಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಸ್ಪೀಡ್ ಬ್ರೇಕರ್ ಹಾಕಿದ ನಂತರ ಅದಕ್ಕೆ ವೈಟ್ ಪಟ್ಟಿಯನ್ನು ಹಾಕುವಂಥದ್ದು ಒಂದು ಸಮರ್ಪಕ ಒಂದು ಕಾಮಗಾರಿ ಅಂತ ಹೇಳುವ. ಆದರೆ ಈ ಸಮರ್ಪಕ ಕಾಮಗಾರಿಯನ್ನು ಇನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಕಾಮಗಾರಿ ಇನ್ನೂ ಕೂಡ ಸಮರ್ಪಕವಾಗಿ ಆಗದಿರುವಂಥದ್ದು. ಇನ್ನು ಕೆಲವು ಕಡೆಗಳಲ್ಲಿ ಈ ರೀತಿ ಅಪಾಯಕಾರಿಯಾಗಿರುವ ಹಂಪ್ಸ್ಗಳಿಗೆ ಸಾರ್ವಜನಿಕರೇ ಬಿಳಿ ಬಣ್ಣವನ್ನ ಬಳಿದು ಅಪಾಯವನ್ನ ತಪ್ಪಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಸಮರ್ಪಕ ಉತ್ತರವೂ ಕೂಡ ಲಭಿಸ್ತಾ ಇಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಈ ರೀತಿಯ ಕಾಮಗಾರಿಗಳಿಗೊಂದು ಅರ್ಥವನ್ನ ಒದಗಿಸಬಹುದಾಗಿದೆ. ಒಂದು ವೇಳೆ ಇಂತಹ ಸ್ಪೀಡ್ ಬ್ರೇಕರ್ಗಳು ವಾಹನಗಳು ದಟ್ಟಣೆಯಲ್ಲಿ ಸ್ಪೀಡಾಗಿ ಬಂದು ವಾಹನ ಸವಾರರು ಇಲ್ಲಿ ಬಿದ್ದು ಗಾಯ ಆಗಿರುವಂಥ ಅಥವಾ ಅನೇಕ ಪ್ರಕರಣಗಳು ನಡೆದಿರುವಂಥ ಯಾವ ರೀತಿ ವಾಹನಗಳು ಸ್ಪೀಡಾಗಿ ಬರುವಂಥದ್ದು, ಸ್ಪೀಡಾಗಿ ಬಂದ ನಂತರ ಅಲ್ಲಿ ಯಾವುದೇ ರೀತಿ ಸಡನ್ನಾಗಿ ಬ್ರೇಕ್ ಇಡುವ ಸಂದರ್ಭದಲ್ಲಿ ಕೂಡ ವಾಹನ ಪಲ್ಟಿಯಾಗಿ ಅನೇಕ ಜನ ಒಂದು ಅವಘಡಗಳು ಸಂಭವಿಸುವುದು ಕೂಡ ನಾವು ಗಮನಿಸಿದ್ದೇವೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಸ್ಪೀಡ್ ಬ್ರೇಕರಿಗೆ ಒಂದು ವೈಟ್ ಪಟ್ಟಿಯನ್ನು ಹಾಕಿ ವಾಹನ ಸವಾರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಎನ್ನುವುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನಾನು ಪವನ್, V4 ನ್ಯೂಸ್, ಮಂಗಳೂರು.